ದೃಶ್ಯಾಲಯ ಸಂಚಯನ ಸಮಿತಿ ಮಂಗಳೂರು 50 ವರ್ಷಗಳ ತುಳು ಸಿನಿಮಾ ರಂಗದ ಚರಿತ್ರೆಯನ್ನು ತೆರೆದಿರುವ ಅಪೂರ್ವ ಸಂಭ್ರಮ ಮತ್ತು ತಮ್ಮ ಲಕ್ಷ್ಮಣರು ಬರೆದ ತುಳು ಬೆಳ್ಳಿತೆರೆಯ ಸುವರ್ಣಯಾನ ಕೃತಿ ಅನಾವರಣ ಕಾರ್ಯಕ್ರಮ ಹಾಗೂ 50 ವರ್ಷಗಳಲ್ಲಿ ತೆರೆಕಂಡ ತುಳು ಚಿತ್ರಗಳ ಕಿರು ಸಾಕ್ಷ್ಯಚಿತ್ರ ತುಳು ಚಿತ್ರಮಾಲಾ ಚಿತ್ರ ಪ್ರದರ್ಶನವು ನಗರದ ಕುದ್ಮುಲ್ ರಂಗರಾವ್ ಪುರಭವನದಲ್ಲಿ ಸಂಭ್ರಮದಿಂದ ನಡೆಯಿತು. ಸಮಾರಂಭವನ್ನು ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಡಾಕ್ಟರ್ ಎಂ ಮೋಹನ್ ಆಳ್ವ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಫಲಾಪೇಕ್ಷೆ ಇಲ್ಲದೆ ಸಿನಿಮಾ ರಂಗದಲ್ಲಿ ಸೇವೆ ಸಲ್ಲಿಸಿ ತುಳು ಚಿತ್ರರಂಗದ ಚರಿತ್ರೆಯನ್ನ ದಾಖಲಿಸಿದ್ದಾರೆ. ತುಳು ಭಾಷೆ ನಮ್ಮ ಹೃದಯದ ಭಾಷೆ. ಹೊರ ದೇಶಕ್ಕೂ ಹೋದಾಗಲೂ ಅಲ್ಲಿನ ತುಳುವರು ಅಭಿಮಾನದಿಂದ ತುಳು ಭಾಷೆಯಲ್ಲಿ ಮಾತನಾಡುತ್ತಾರೆ. ತುಳು ಭಾಷೆಯ ಮೇಲಿನ ಪ್ರೀತಿಯಿಂದ ತುಳು ಚಿತ್ರರಂಗ ಬೆಳೆದಿದೆ, ಇನ್ನಷ್ಟು ಬೆಳೆಯಲಿ ಎಂದು ಹೇಳಿದರು. ತಮ್ಮ ಲಕ್ಷ್ಮಣರವರಿಗೆ ಮತ್ತು ನನಗೂ ಒಂದೇ ಪ್ರಾಯದವರು. ಬಹಳ ದೀರ್ಘವಾದಂಥ ನನ್ನ ಮತ್ತು ಅವರ ಒಂದು ಸಂಬಂಧ. ನನಗೆ ಅವರ ಮೇಲೆ ಅಪಾರವಾದಂಥ ಗೌರವವೂ ಕೂಡ. ಕಾರಣ, ಯಾವುದೇ ಫಲಾಪೇಕ್ಷೆಯನ್ನು ಮಾಡದೆ ಒಬ್ಬ ಪ್ರಾಮಾಣಿಕನಾಗಿ, ಒಬ್ಬ ಸಜ್ಜನನಾಗಿ, ಒಬ್ಬ ಕಲೆಯ ಪ್ರೀತಿ ಪಾತ್ರರಾಗಿ ಅವರು ಮಾಡುವಂಥ ಎಲ್ಲ ಚಟುವಟಿಕೆಗಳನ್ನು ನಾನು ಸ್ವತಃ ಅನುಭವಿಸಿದವ. ಈ ಒಂದು ಟೌನ್ ಹಾಲೇ ಅವರಿಗೊಂದು ಮನೆ ಇದ್ದ ಹಾಗೆ. ಯಾವ ಸಮಾರಂಭದಲ್ಲಿ ಅವರು ನೇಪಥ್ಯದಲ್ಲಿ ಇದ್ದುಕೊಂಡು ಅವರ ಏನು ಕೊಟ್ಟ ಜವಾಬ್ದಾರಿಯನ್ನು ಎಷ್ಟು ಪ್ರಾಮಾಣಿಕವಾಗಿ ಮಾಡಿಕೊಂಡು ಬಂದವರು. ಇವತ್ತು ಒಂದು ಬಹಳ ದಾಖಲೆ ಒಂದು ಕೆಲಸವನ್ನು ಅವರು ಮಾಡಿದ್ದಾರೆ. ಇಡೀ ಒಂದು ತುಳು ಸಿನಿಮಾದ ಇಷ್ಟು ತನಕ ಬಂದಂಥ ದಾಖಲೆಯನ್ನು ಮಾಡಿದ್ದು ಮಾತ್ರ ಅಲ್ಲ, ಮುಂದೆ ಯಾರಿಗಾದರೂ ರೆಫರೆನ್ಸ್ಗೆ ಬೇಕಿದ್ದರೆ ಅಥವಾ ಒಂದು PhD ಮಾಡೋದಕ್ಕೆ ಬೇಕಾದರೂ ಅದಕ್ಕೆ ಬೇಕಾದಂಥ ಎಲ್ಲ ವಿಚಾರವನ್ನು ಸಂಗ್ರಹಿಸಿಕೊಂಡು ಇಟ್ಟುಕೊಂಡು ಇವತ್ತು ಅದರ ಬಿಡುಗಡೆ ಸಮಾರಂಭ ಮಾಡೋದು. ಇದಕ್ಕಿಂತ ಹಿಂದೆಯೂ ಕೂಡ ಅದು 50 ಸಿನಿಮಾ ಮುಗಿದಾಗಲೂ ಒಂದು ಕೃತಿಯನ್ನು ಬಿಡುಗಡೆ ಮಾಡಿದ್ದಾರೆ. ಇವತ್ತು 2ನೇ ಕೃತಿಯಾಗಿ ಈ ಬಿಡುಗಡೆ ಆಗೋದು ಇದು ಬಹಳ ಸಂತೋಷದ ವಿಚಾರ. ತುಳು ಬೆಳ್ಳಿತೆರೆಯ ಸುವರ್ಣಯಾನ ಎಂಬ ಕೃತಿಯನ್ನ ವಿದ್ವಾಂಸರಾದ ಪ್ರೊಫೆಸರ್ ವಿವೇಕ್ ರೈ ಅವರು ಬಿಡುಗಡೆಗೊಳಿಸಿದ್ರು. ಬಳಿಕ ಮಾತನಾಡಿದ ಅವರು, ತುಳು ಚಲನಚಿತ್ರರಂಗದ ಬಗ್ಗೆ ಚರಿತ್ರೆಯನ್ನ ದಾಖಲಿಸಿರುವ ತಮ್ಮ ಲಕ್ಷ್ಮಣ ಬರೆದಿರುವ ತುಳು ಬೆಳ್ಳಿತೆರೆಯ ಸುವರ್ಣಯಾನ ಕೃತಿ ಅದ್ಭುತವಾಗಿದೆ ಎಂದು ಹೇಳಿದರು. ಬಹಳ ಸಂತೋಷದ ವಿಷಯ ಏನಂತ ಹೇಳಿದರೆ, ಈ ಪುಸ್ತಕ ನಾನು ಒಬ್ಬನ ಕೈಯಲ್ಲೇ ಮಾತಾಕೊಟ್ರು. ಯಾಕೆಂದರೆ ತಮ್ಮ ಲಕ್ಷ್ಮಣ ಅವರ ಈ ಪುಸ್ತಕ ಒಂದು ಚರಿತ್ರಾರ್ಹವಾದಂತಹ ಗ್ರಂಥ. ನನಗೆ ಎಷ್ಟೋ ಬಾರಿ ಅನ್ನಿಸ್ತಾ ಇತ್ತು, ನಾನು ಮಂಗಳೂರು ವಿಶ್ವವಿದ್ಯಾಲಯದಿಂದ ಪ್ರೊಫೆಸರ್ ಆಗಿ ನಿವೃತ್ತನಾಗಿ 2006ರಲ್ಲಿ ಮೊದಲೇ ಇದನ್ನು ಲಕ್ಷ್ಮಣ ಬರೀತಾ ಇದ್ದರೆ ನಾನು ಅವರಿಗೆ ಒಂದು PhD ಕೊಡ್ಬೋದಾಗಿತ್ತು ಅನ್ನೋದು. ನನಗೇನಾಗಿದೆ, ನನಗೆ ವಯಸ್ಸಾಯಿತು, ಅವರು ತಡವಾಗಿ ನನ್ನ ಹತ್ರ ಬಂದರು. ಇಲ್ಲದೆ ಹೋದರೆ ಖಂಡಿತವಾಗಿಯೂ ನಾನು ಹೆಮ್ಮೆ ಪಡ್ತಾ ಇದ್ದೆ, ನನ್ನ ಒಬ್ಬ PhD ವಿದ್ಯಾರ್ಥಿ ಡಾಕ್ಟರ್ ತಮ್ಮ ಲಕ್ಷ್ಮಣ ಆಗ್ತಾ ಇದ್ರು ಅಂತ. ಈಗಲಾದರೂ ನಾನು ಹೇಳ್ತಾ ಇರುವಂಥದ್ದು ಯಾರಿಗೆ ಅಂತ ಹೇಳ್ತಾ ಇಲ್ಲ, ಕರ್ನಾಟಕ ರಾಜ್ಯದ ಯಾವುದಾದ್ರೂ ಒಂದು ವಿಶ್ವವಿದ್ಯಾಲಯ ಇದಕ್ಕೆ D.Litt ಪದವಿಯನ್ನು ಕೊಡಬೇಕು. ಯಾಕೆಂದರೆ ಇದು ಕನ್ನಡದಲ್ಲಿದೆ ಮತ್ತು ಇದರ ಹಿಂದ್ಗಡೆ ಇರುವ ಶ್ರಮವನ್ನು ನಾನು ಹೇಳ್ಬೋದು. ಯಾಕೆಂದರೆ ನಾನು 1968ರಿಂದ ಮಂಗಳೂರಿನಲ್ಲಿ ವಾಸ್ತವ್ಯ ಇದ್ದವರು. 1970ರಲ್ಲಿ ನಾನು ಇಲ್ಲಿ ಉಪನ್ಯಾಸನಾಗಿ ಸೇರಿದವರು. ನೀವು ಸಿನಿಮಾ ತೆರೆಯಲ್ಲಿ ನೋಡಿ, ಅವೆಲ್ಲವನ್ನು ನಾನು ಮೊದಲನೇ ದಿನವೇ ಜ್ಯೋತಿ ಟಾಕೀಸ್ನಲ್ಲಿ ಎಲ್ಲ ನೋಡಿದೆ. ಸಮಾರಂಭದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಪಿ ಸುಬ್ರಹ್ಮಣ್ಯ ಎಡಪಡಿತಾಯ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಾ, ಸರಳ ಸಜ್ಜನಿಕೆಯ ವ್ಯಕ್ತಿತ್ವದ ತಮ್ಮ ಲಕ್ಷ್ಮಣ ತುಳು ಚಿತ್ರರಂಗದ ಎಂದಿಗೂ ಮರೆಯಲಾಗದ ಕೃತಿಯನ್ನ ರಚಿಸಿದ್ದಾರೆ. ತುಳು ಭಾಷೆ ನಮ್ಮ ತಾಯಿ ನುಡಿ. ಈ ನಿಟ್ಟಿನಲ್ಲಿ ತಮ್ಮ ಲಕ್ಷ್ಮಣ ಅವರ ಕೃತಿ D.Litt ಪಡೆಯಲು ಯೋಗ್ಯವಾದ ಕೃತಿಯಾಗಿದೆ. ಅದಕ್ಕೆ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ತಾನು ಪ್ರಯತ್ನ ಮಾಡುವುದಾಗಿ ತಿಳಿಸಿದ್ದಾರೆ. ತಮ್ಮ ಲಕ್ಷ್ಮಣ ಹೇಳಿದ ಕೂಡಲೇ ಶ್ರೀ ಮಹಾಬಲೇಶ್ವರ ಹೇಳಿದರು, ಬಹಳ ರೋಚಕವಾದಂಥ ಹೆಸರು. ಅದು ಮಾತ್ರ ಅಲ್ಲ, ಎಲ್ಲರ ಹೃದಯಕ್ಕೆ ಮತ್ತು ಮನಸ್ಸಿಗೆ ಹತ್ತಿರವಾದ ಹೆಸರು. ಯಾಕೆಂದರೆ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ, ಅಹಂಕಾರ ಅಹಂಭಾವ ಇಲ್ಲದ ವ್ಯಕ್ತಿತ್ವ, ಮತ್ತೆ ಇನ್ನೊಬ್ಬರಿಗಾಗಿ ಬದುಕುವಂಥ ಒಂದು ವ್ಯಕ್ತಿತ್ವ ತಮ್ಮ ಲಕ್ಷ್ಮಣವರು. ಅವರನ್ನು ಯಾರೂ ಮರೆಯಲಿಕ್ಕೆ ಅಸಾಧ್ಯವಾದಂಥ ಕೆಲಸ ಮಾಡಿದ್ದಾರೆ.
ಒಂದು ಸಾರ್ಥಕ್ಯ ಪಡ್ಕೊಳ್ಳುವಂಥ ಕೆಲಸ ಮಾಡಿದ್ದಾರೆ. ಯಾಕಂದರೆ ಈ ತುಳು ಬೆಳ್ಳಿತೆರೆಯ ಸುವರ್ಣಯಾನ ಕೃತಿಯನ್ನು ಮಾಡುವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಅದೊಂದು ತಪಸ್ಸು ಮಾಡಿದಾಗೆ ಮಾಡಿದ್ದಾರೆ. ಅದನ್ನು ಪ್ರೊಫೆಸರ್ ಬಿ ಎ ಬೇಕ್ರೈ ಅವರು ಹೇಳಿದರು. ಯಾಕಂದರೆ ಈ ಕೃತಿ ಅದನ್ನು ಸಂಪಾದಿಸಬೇಕಾದ್ರೆ ಅನೇಕ ಬಾರಿ ಅನೇಕರ ಬಳಿಗೆ ಹೋಗಬೇಕಾಗತ್ತೆ. ಸಹನೆ, ತಾಳ್ಮೆ, ಪ್ರೀತಿ, ವಿಶ್ವಾಸ, ನಂಬಿಕೆ, ಪ್ರಾಮಾಣಿಕತೆ, ಬದ್ಧತೆ, ಶ್ರದ್ಧೆ ಇಲ್ಲ ಅಂತ ಹೇಳಿದರೆ ಇಂಥ ಕೆಲಸ ಕೈಗೆತ್ತಿಕೊಳ್ಳಲಿಕ್ಕೆ ಕಷ್ಟ ಸಾಧ್ಯ ಅಂತ ಹೇಳೋದು ನಾವು ಮನಗಂಡಿದ್ದೇವೆ. ಇಂಥ ಒಂದು ಪುಣ್ಯದ ಕೆಲಸ ಮಾಡಿದ್ದಾರೆ. ಆನಂತರ ತಮ್ಮ ಲಕ್ಷ್ಮಣ ಅವರು ಮಾತನಾಡಿ, ತುಳು ಸಿನಿಮಾ ನಾಟಕ ನನಗೆ ಹೆಸರು, ಬದುಕು ಕೊಟ್ಟಿದೆ. ತುಳು ಚಿತ್ರರಂಗದ ಬಗ್ಗೆ ಬರೆಯಲು ಹೊರಟಾಗ ಅದು ನನ್ನ ಪಾಲಿಗೆ ಸವಾಲಾಗಿತ್ತು. ಆದರೆ ಚರಿತ್ರೆ ಮುಂದಿನ ಜನಾಂಗಕ್ಕೆ ತಿಳಿಸಲು ಪ್ರಯತ್ನಿಸಿ ಹಲವು ವಿದ್ವಾಂಸರ ಸಹಕಾರದಿಂದ ಕೃತಿ ನಿರ್ಮಿಸಲು ಸಾಧ್ಯವಾಯಿತು ಎಂದು ತಿಳಿಸಿದ್ದಾರೆ. ಲೇಖನವೇ ಕೆಲವು ಪಟಗಳನ್ನು ಕೇಳುತ್ತದೆ. ಆ ಪಟಗಳು ನನಗೆ ಸಿಗಲಿಲ್ಲ. ಲೇಖನ ಹಾಳಾಗ್ತದೆ. ಅದಕ್ಕೆ ಲೇಖನಕ್ಕೆ ಬೇಕಾಗುವ ಪಟಕ್ಕೆ ತುಂಬ ಸಾಧನೆ ಪಟ್ಟೆ. ಕೆಲವರ ಮನೆಯಲ್ಲಿ ಫೋಟೋಗಳು ಇದೆ, ಅದನ್ನು ಸರಿಯಾಗಿ ತೆಗೆದಿಡಲಿಲ್ಲ. ಅವರ ಪ್ರಾಮುಖ್ಯತೆ ನನ್ನ ಈ ಲೇಖನದಲ್ಲಿ ಗೊತ್ತಾಗಿದೆ. ಆದ್ದರಿಂದ ಇನ್ನು ಮುಂದೆ ಆಗಲಿ ನಾವು ಸಾಧನೆ ಮಾಡ್ತೇವೆ. ನಮ್ಮ ದುಡಿಮೆ ಮತ್ತು ಈ ಕಲೆಯಲ್ಲಿ ನಾವು ಬೇಕಾದಷ್ಟು ಮಾಡ್ತೇವೆ. ಆದರೆ ಅದು ಸಮಾಜಕ್ಕೆ ಅಲ್ಲಿಂದಲೇ ಮುಗಿದು ಹೋಗಬಾರದು. ದಯವಿಟ್ಟು ಇನ್ನು ಮುಂದಾಗಲಿ. ಅದು ಮುಂದಿನ ಜನಾಂಗಕ್ಕೆ ಹೀಗೆ ಚರಿತ್ರೆ ಎತ್ತು ಅಂತ ಹೇಳಲಿಕ್ಕೆ ಎಲ್ಲ ಕಲಾವಿದರಿಗೆ ನಾನೊಂದು ಕೇಳಿಕೆ ಕೊಡ್ತೇನೆ. ನಿಮ್ಮಲ್ಲಿ ಇರುವಂಥ ಕೆಲವು ಸಾಧನೆಗಳು, ಕೆಲವು ಮೈಲುಗಲ್ಲುಗಳು, ಗುರುತುಗಳು ನಿಮ್ಮಲ್ಲಿ ಇರಲಿ. ನಮ್ಮಂಥವ್ರು ಯಾರಾದರೂ ಬರೆದಾಗ ಮುಂದಿನ ಜನಾಂಗಕ್ಕೆ ಅದು ತಿಳಿಯಲಿ. ಯಾಕಂದರೆ ತುಳು ಭಾಷೆ, ತುಳು ಪತ್ರಿಕೆ ಆವಾಗ ಪ್ರಾರಂಭ ಆಯಿತು. ಇದೆಲ್ಲ ಈ ಸೆವಿಗಳನ್ನು ಕೆಲವು ದಿನಗಳನ್ನು ನಾವು ಹುಡುಕಾಡಬೇಕಾಗ್ತದೆ ಮುಂದಿನ ಚರಿತ್ರೆಗೋಸ್ಕರ. ಹಾಗೆ ಎಲ್ಲವನ್ನು ಕಷ್ಟಪಟ್ಟೆ. ಎಲ್ಲರೂ ನನಗೆ ಸಹಾಯ ನೀಡಿದರು. ನನಗೆ ಪುಸ್ತಕಕ್ಕಿಂತ ಈ ಕಾರ್ಯಕ್ರಮ ಅಂದವಾಗಿ ಮೂಡಬೇಕು, ಎಲ್ಲ ಚಿತ್ರೋದ್ಯಮದವರು ಸೇರಬೇಕು, ಎಲ್ಲರ ಸಹಕಾರ ಸಿಗಬೇಕು ಹೇಳಿ ನಾನು ಬಹಳ ಚಿಂತನೆ ಮಾಡಿದ್ದೆ. ಆ ಚಿಂತನೆ ಇವತ್ತು ನನಗೆ ಕಣ್ತುಂಬಿ ಬಂತು. ಕರ್ನಾಟಕ ಬ್ಯಾಂಕಿನ ಆಡಳಿತ ನಿರ್ದೇಶಕರಾದ ಮಹಾಬಲೇಶ್ವರ ಎಂಎಸ್ ಅವರು ಮಾತನಾಡಿ, 50 ವರ್ಷ ಇತಿಹಾಸದ ತುಳು ಚಿತ್ರರಂಗವನ್ನು ದಾಖಲಿಸಿರುವುದು ಮಹತ್ವದ ಕೆಲಸ. ದೇಶದ ಭಾಷಾ ವೈವಿಧ್ಯದ ಮಧ್ಯೆ ನಮ್ಮ ಭಾಷೆಯನ್ನ ಬೆಳೆಸುವ ಕೆಲಸ ಮಾಡಬೇಕಾಗಿದೆ ಎಂದು ಹೇಳಿದರು. ತಮ್ಮ ಲಕ್ಷ್ಮಣ ಹೆಸರೇ ಒಂದು ರೀತಿಯಲ್ಲಿ ರೋಚಕ. ನಾನು ಎಂದೂ ಸಹ ಈ ಹೆಸರನ್ನು ಕೇಳಿರಲಿಲ್ಲ. ಲಕ್ಷ್ಮಣ, ರಾಮ, ಭರತ, ಶತ್ರುಘ್ನ ಎಲ್ಲ ನಾವು ಕೇಳಿದ್ದೇವೆ. ಆದರೆ ತಮ್ಮ ಲಕ್ಷ್ಮಣ ಅಂತ ನಾವು ಕೇಳಿರಲಿಲ್ಲ. ಸುಮಾರು 1-1.5 ತಿಂಗಳ ಹಿಂದೆ ನಮ್ಮಲ್ಲಿಗೆ ಒಬ್ಬರು ಆಗಂತುಕರು ಬರ್ತಾರೆ. ಬಂದು ನಾನು MD ಭೇಟಿ ಆಗಬೇಕು, ನನ್ನ ಹೆಸರು ತಮ್ಮ ಲಕ್ಷ್ಮಣ ಅಂತ ಹೇಳ್ತಾರೆ. ಆ ಹೆಸರಿನ ಆಕರ್ಷಣೆಗೊಳಗಾಗಿ ಬರಲಿ ಅವರು ಕೂಡಲೇ ಕರೆಸಿ ಅಂತ ಹೇಳಿದೆ. ನಾನು ಏನೋ ತಪ್ಪು ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಂಡೆ. ಮತ್ತೊಂದು ಸರಿ ಕೇಳಿದೆ, ನಿಮ್ಮ ಹೆಸರೇನು ಅಂತ. ನನ್ನ ಹೆಸರು ತಮ್ಮ ಲಕ್ಷ್ಮಣ ಅಂತ ಹೇಳಿದರು. ನಾನು ಆವಾಗ ಕಲ್ಪಿಸಿಕೊಂಡಂಥ ವ್ಯಕ್ತಿ ಇವತ್ತು ಏನು ನಾನು ವ್ಯಕ್ತಿಯನ್ನು ಅರ್ಥ ಮಾಡ್ಕೊಂಡನೋ ಅದೇ ತದ್ರೂಪಿ. ಯಾಕೆ ತಮ್ಮ ಲಕ್ಷ್ಮಣ ಅಂತಿದ್ದಾರೆ ಅಂದರೆ, ಬಹುಶಃ ರಾಮನ ತಮ್ಮ ಲಕ್ಷ್ಮಣ ಅಂತ 100 ಜನರು ಇರ್ತಾರೆ. ಆದರೆ ರಾಮನಿಗೆ ತಮ್ಮ ಇದ್ದಿದ್ದು ಒಬ್ಬನೇ ಒಬ್ಬ ಲಕ್ಷ್ಮಣ. ಹಾಗಾಗಿ ಇವರು ಬಹುಶಃ ತಮ್ಮ ಲಕ್ಷ್ಮಣ ಅಂತ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ ಅಂತ ಅಂದ್ಕೊಂಡೆ. ತುಳು ಸಿನಿಮಾ ರಂಗಕ್ಕೆ ಕೊಡುಗೆ ನೀಡಿದ ನಿರ್ದೇಶಕರಾದ ರಿಚರ್ಡ್ ಕ್ಯಾಸ್ಟಲಿನೋ, ರಾಮ್ ಶೆಟ್ಟಿ, ಡಾ ಸಂಜೀವ ದಂಡಕೇರಿ, ಟಿ.ಎ. ಶ್ರೀನಿವಾಸ್ ಅವರನ್ನ ಸನ್ಮಾನಿಸಲಾಯಿತು. ಇದೇ ವೇಳೆ ತುಳು ಚಿತ್ರರಂಗದಲ್ಲಿ ಅದ್ವಿತೀಯ ಸಾಧನೆ ಮಾಡಿ ಕೀರ್ತಿಶೇಷರಾದ ನಟ ನಿರ್ದೇಶಕ ಕೆಎನ್ ಟೈಲರ್ ಅವರನ್ನ ಸ್ಮರಿಸುತ್ತಾ ಅವರ ಪುತ್ರಿ ಮಮತಾ ಅವರನ್ನ ಸನ್ಮಾನಿಸಲಾಯಿತು. ಸಮಾರಂಭದಲ್ಲಿ ಕಾಸರಗೋಡು ಚಿನ್ನ ಸೇರಿದಂತೆ ಸಿನಿಮಾ ಕಲಾವಿದರು, ಗಣ್ಯರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ವಿಶೇಷ ಆಕರ್ಷಣೆಯಾಗಿ 50 ವರ್ಷಗಳಲ್ಲಿ ತೆರೆಕಂಡ ಸಿನಿಮಾಗಳ ಸುವರ್ಣ ತುಳು ಚಿತ್ರಮಾಲಾ ಸಾಕ್ಷ್ಯಚಿತ್ರ ಪ್ರದರ್ಶಿಸಲಾಯಿತು. ಹಿರಿಯ ಪತ್ರಕರ್ತ ಮನೋಹರ್ ಪ್ರಸಾದ್ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ನಟ ವಿನೀತ್ ವಂದಿಸಿದ್ರು. ಶರಸಾರ್ಯನ್, ವಿ4 ನ್ಯೂಸ್, ಮಂಗಳೂರು.